ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ರಜನೀಶ್ ದೇವಾಡಿಗ ನಿರ್ದೇಶನ ಹಾಗೂ ನಟಿಸಿದ ಚಿತ್ರ ಕೋರಿ ರೊಟ್ಟಿ ಪ್ರದರ್ಶನವಾಗುತ್ತಿದೆ. ಕೋರಿ ರೊಟ್ಟಿ ಚಿತ್ರದ ನಿರ್ದೇಶನದೊಂದಿಗೆ ನಾಯಕನ ಪಾತ್ರದಲ್ಲಿ ರಜನೀಶ್ ದೇವಾಡಿಗ ಅವರು ಅಭಿನಯಿಸಿದ್ದಾರೆ. ಹಾಗೂ ಈ ಚಿತ್ರದಲ್ಲಿ ನಾಯಕಿಯ ಪಾತ್ರದಲ್ಲಿ ಆಕ್ಟ್ರೆಸ್ ಹಾಗೂ ಆಂಕರ್ ಅನುಶ್ರೀ ಅವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಹಾಸ್ಯ ಪಾತ್ರಕ್ಕಾಗಿ ತುಳುನಾಡಿನ ಹಾಸ್ಯ ದಿಗ್ಗಜರಾದ ನವೀನ್ ಡಿ ಪಟೇಲ್, ಭೋಜರಾಜ್ ವಾಮಂಜೂರ್, ಮಂಜುರೈ, ಅರವಿಂದ್ ಬೋಲಾರ್ ಹಾಸ್ಯದ ಮನೋರಂಜನೆಯನ್ನು ನೀಡಿದ್ದಾರೆ. ಕೋರಿ ರೊಟ್ಟಿ ಚಿತ್ರದಲ್ಲಿ ಸ್ಯಾಂಡಲ್ವುಡ್ ನಟರಾದ ಹರೀಶ್ ರೈ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಕೋರಿ ರೊಟ್ಟಿ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್. ಹಾಗೂ ಈ ಚಿತ್ರದಲ್ಲಿ ಹಾಸ್ಯ ಮನೋರಂಜನೆಯನ್ನು ಅದ್ಭುತವಾಗಿ ನೀಡಿದ್ದಾರೆ. ಈ ಚಿತ್ರದ ಒಂದು ಸ್ಟೋರಿಗೆ ಪರ್ಸೆಂಟೇಜ್ ನೀಡುವುದಾದರೆ ಒಂದು 60% ನೀಡಬಹುದು. ಹಾಗೂ ಈ ಚಿತ್ರದ ಹಾಸ್ಯಕ್ಕೆ ಪರ್ಸೆಂಟೇಜ್ ನೀಡುವುದಾದರೆ 75% ನೀಡಬಹುದು. ಹಾಗೂ ಟೋಟಲ್ ಆಗಿ ಈ ಚಿತ್ರಕ್ಕೆ ಸ್ಟಾರ್ಸ್ ನೀಡುವುದಾದರೆ 5ರಲ್ಲಿ 3.5 ಸ್ಟಾರ್ಸ್ ನೀಡಬಹುದು. ಕೋರಿ ರೊಟ್ಟಿ ಚಿತ್ರ ರಾಕೆಟ್ ಕ್ರಿಯೇಷನ್ ಬ್ಯಾನರ್ ಅಂಡರ್ ಅಲ್ಲಿ ಮೂಡಿ ಬಂದಿದೆ. ಈ ಚಿತ್ರವನ್ನು ಮೊಹಮ್ಮದ್ ಇರ್ಫಾನ್ ಅವರು ನಿರ್ಮಿಸಿದ್ದಾರೆ. ಹಾಗೂ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ವಿಕ್ರಮ್ ಸಲ್ಮಾಮ್ ಅವರು ನೀಡಿದ್ದಾರೆ. ಕೋರಿ ರೊಟ್ಟಿ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್. ಒಂದೊಳ್ಳೆಯ ಫಿಲ್ಮ್ ಅನ್ನು ಚಿತ್ರತಂಡ ನೀಡಿದ್ದಾರೆ. ಹಾಗೂ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫನ್ಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.